ನವರಾತ್ರಿ ಎಂದರೆ ಎಲ್ಲಿ ನೋಡಿದರಲ್ಲಿ ಹುಲಿ ವೇಷಧಾರಿಗಳ ಅಬ್ಬರ. ಇನ್ನು ವಿಟ್ಲಪಿಂಡಿಗೆ ಹುಲಿ ಕುಣಿತ ಇಲ್ಲದಿದ್ದರೆ ಹೇಗೆ? ಇದೀಗ ಪೊಡವಿಗೊಡೆಯನ ನಾಡಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಇದರ ಜೊತೆಗೆ ಹುಲಿ ವೇಷಧಾರಿಗಳ ಅಬ್ಬರವೂ ಜೋರಾಗಿದೆ. ಹುಲಿ ವೇಷಧಾರಿಗಳಿಗೆ ನಿರಂತರ ಪ್ರೋತ್ಸಾಹ ನೀಡಿಕೊಂಡು ಬಂದಿರುವ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ದೊಡ್ಡ ಅಭಿಮಾನಿ. ತನ್ನ ಮನೆಗೆ ಬಂದ ಹುಲಿ ವೇಷ ತಂಡದ ಕುಣಿತವನ್ನ ನೋಡಿ ಆನಂದಿಸಿದಷ್ಟೇ ಅಲ್ಲದೆ ಅವರೊಂದಿಗೆ ತಾನು ಹೆಜ್ಜೆ ಹಾಕಿ ಕುಣಿದು ಸೈ ಅನಿಸಿಕೊಂಡಿದ್ದಾರೆ. ಬಳಿಕ ಅವರು ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಕೋರಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ಭಾಳ ವಿಜೃಂಭಣೆಯಿಂದ ಉಡುಪಿಯ ಅಷ್ಟಮಿ ಅಂತೇಳಿದರೆ ಅದಕ್ಕೊಂದು ವಿಶೇಷ ಮೆರುಗು ಹುಲಿವೇಷಧಾರಿಗಳು. ಇವತ್ತು ಸುಮಾರು 40ಕ್ಕೂ ಮಿಕ್ಕಿದ ಹುಲಿವೇಷ ತಂಡಗಳು ಹುಲಿವೇಷಧಾರಿಗಳಾಗಿದ್ದು ಕುಣಿತದ ಮೂಲಕ ಇವತ್ತು ಇನ್ನಷ್ಟು ಅಷ್ಟಮಿಗೆ ಮೆರುಗನ್ನು ತಂದುಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಇಂಥ ಆಚಾರ ವಿಚಾರಗಳು ಇಂಥ ಒಂದು ಕಲೆ ಸಂಸ್ಕೃತಿ ನಮ್ಮ ಉಡುಪಿಯಲ್ಲಿ ಮಾತ್ರ ಹೆಚ್ಚು ಕಾಣಲಿಕ್ಕೆ ಸಿಗೋದು. ಅದರಿಂದ ಒಬ್ಬ ಶಾಸಕನಾಗಿ ಖಂಡಿತವಾಗಿಯೂ ಹಿಂದೆ ಕೂಡ ಪ್ರೋತ್ಸಾಹ ಮಾಡ್ತೇನೆ, ಇವತ್ತು ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡ್ತಿದ್ದೇನೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅಷ್ಟು ಜನ ಇವತ್ತು ಹುಲಿವೇಷಧಾರಿಗಳಿರ್ಬೋದು ಇತರ ತಂಡಗಳೊಂದಿಗೆ ವೇಷಗಳನ್ನು ಧರಿಸಿ ಇವತ್ತು ಸಮಾಜ ಕಲೆಯ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಕಲಿಸಿದ ಹಣವನ್ನು ಬೇರೆ ಬೇರೆ ಆರೋಗ್ಯಕ್ಕಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿ ಕೆಲಸ ಕಾರ್ಯಗಳಿಗೆ ಅದನ್ನು ವಿನಿಯೋಗಿಸುವಂಥ ಬಹುಶಃ ಇದೊಂದು ಅರ್ಥಪೂರ್ಣವಾದ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಈ ತ್ಯಾಜ್ಯದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಈ ಒಂದು ಅಷ್ಟಮಿಯ ವೇಷಗಳ ಮೂಲಕ ಆಗ್ತಿದೆ. ಖಂಡಿತವಾಗಿಯೂ ಈ ಒಂದು ಅಷ್ಟಮಿ ವೇಷ ಮೂಲಕ ಇನ್ನಷ್ಟು ಅರಿವು ಮೂಡಿಸುವಂಥ ಕೆಲಸ ಈ ವೇಷಧಾರಿಗಳ ಮೂಲಕ ಆಗಲಿ ಅಂತ ಹಾರೈಸ್ತೇನೆ.